ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಸಹಾಯ ನಿಧಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಊರ ಪರವೂರ ಸಹೃದಯಿ ದಾನಿಗಳ ನೆರವಿನಿಂದ ಆಹಾರ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮ, ನೆರವಿನ ಹಸ್ತ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಇವತ್ತು ಲಯನ್ ಸೇವಾ ಮಂದಿರದಲ್ಲಿ ಆಯೋಜಿಸಿದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಶಾರದಾ ದೇವಿ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಚೈತ್ರ ಅವರು ಹೂ ನೀಡಿ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಇನ್ನೊಬ್ಬರು ಅತಿಥಿ ಪ್ರಭಾಕರ, ನಿವೃತ್ತ ಸೈನಿಕರು, ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಕಾವ್ಯ ಅವರು ಗುಲಾಬಿ ಹೂ ನೀಡಿ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಮತ್ತೊಬ್ಬರು ಅತಿಥಿ ಸುಮಂಗಲಾ ಶೆಣೈ ಮೇಡಮ್ ಅವರು ಕೂಡ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶಾಂತಿ ಅವರು ಗುಲಾಬಿ ಹೂ ನೀಡಿ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹರ್ಷಾವತಿ ರಿಟೈರ್ಡ್ ಪೋಸ್ಟ್ ಮಾಸ್ಟರ್, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷೆಯಾದಂತಹ ಸುಮಿತ್ರಾ ಅವರು ಗುಲಾಬಿ ಹೂ ನೀಡಿ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಅಧ್ಯಕ್ಷೆಯಾದಂತಹ ಸುಮಿತ್ರಾ ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಅವರಿಗೆ ಶ್ರೀಮತಿ ಕಾವ್ಯ ಅವರು ಗುಲಾಬಿ ಹೂ ನೀಡಿ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಸನ್ಮಾನಿಸಲ್ಪಡುವವರು ಶ್ರೀ ಮುರಳೀಕೃಷ್ಣ ಹಸಂತಡ್ಕ ಅವರು ಬಂದಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಗುಲಾಬಿ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಮುಂದೆ ಅತಿಥಿಗಳು ದೀಪ ಬೆಳಗಿ ಮುಂದೆ ಶ್ರೀಮತಿ ಶಾಂತಿಯವರಿಂದ ಪ್ರಾರ್ಥನೆ. ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಭಜಿಪೆನು ನಿನ್ನನು ಭಕ್ತ ಮಂದಾರನೆ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ. ಆದಿಯಿಂದಲೂ ನಿನ್ನ ಆದಿಪೂಜಿತನೆಂದು ಅಮರರೆಲ್ಲರೂ ಪೂಜಿಸುತ್ತಿಹರು. ವಿಘ್ನ ನಿವಾರಕನೇ ಸಿದ್ಧಿಗಣನಾಥನೇ, ಷಣ್ಮುಖ ಸೋದರನೇ ಸಕಲರ ಕಾಯ್ವನೇ, ಷಣ್ಮುಖ ಸೋದರನೇ ಸಕಲರ ಕಾಯ್ವನೇ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸ್ವಾಮಿಯೇ ಬಾ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಫಲಾನುಭವಿಗಳಿಗೂ ಕೂಡ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದೆ ನಮ್ಮ ಅತಿಥಿಗಳು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತೇನೆ. ಮೊದಲಿಗೆ ಮುರಳೀಕೃಷ್ಣ ಹಸಂತಡ್ಕ ಅವರು ಎರಡು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಮೂರ್ತಿ ಮಹಾಲಿಂಗೇಶ್ವರನ ಚರಣ ಕಮಲಗಳಿಗೆ ಪಡಮಡುಕ ಸ್ವಲ್ಪ ತಡವಾಗಿ ಕಾರ್ಯಕ್ರಮ ಮಾಡಿಲ್ಲದ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮ ಇದ್ದ ಕಾರಣ ಸ್ವಲ್ಪ ತಡವಾಗಿ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಈ ಒಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮ್ಮಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ, ಸ್ಪಂದನ ಸಹಾಯ ನಿಧಿ ಸೇವಾ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ನೆರವಿನ ಹಸ್ತ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಈ ಟ್ರಸ್ಟಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸುಮಿತ್ರಾ ಅವರೇ, ಖಜಾಂಚಿ ಆಗಿರ್ತಕ್ಕಂಥ ಕಾವ್ಯಕ್ಕನವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸಜ್ಜನ ಬಂಧುಗಳೇ, ನಾನು
ಈ ಸ್ಪಂದನ ಟ್ರಸ್ಟಿನ 2-3 ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಇವತ್ತು 15ನೇ ಯೋಜನೆಯಾಗಿ ನಿಮ್ಮ ಮುಂದೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಬಹಳ ಪುತ್ತೂರಿನಲ್ಲಿ ಈ ರೀತಿಯ ಒಂದು ಕಾರ್ಯ ಮಾಡ್ತಾ ಇರತಕ್ಕಂಥ ಬಹಳ ಅಭಿನಂದನೀಯ ಮತ್ತು ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ. ಕಾರಣ ಇಷ್ಟೇ, ಇವತ್ತು ಸರ್ಕಾರ ಅನೇಕ ವ್ಯವಸ್ಥೆಗಳ ಮಧ್ಯೆ ನಮಗೆ ಆಗಿರ್ತಕ್ಕಂಥ ಅನೇಕ ಸವಲತ್ತುಗಳು ಇದೆ. ಆದರೆ ಯಾರಿಗೆ ಅತ್ಯಂತ ಮೂಲಭೂತವಾಗಿ ಅತ್ಯಂತ ಕಟ್ಟಕಡೆಯ ವ್ಯಕ್ತಿಗೆ ಒಂದು ಸೌಲಭ್ಯ ಸಹಕಾರ ತಲುಪಬೇಕಾ ಅದನ್ನು ಹುಡುಕಿ ಅವರವರಿಗೆ ಸೌಲಭ್ಯವನ್ನು ಕರೆಸಿ ಸೌಲಭ್ಯವನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಅದು 15ನೇ ಮಾಸಿಕ, ಬಹುಶಃ 15ನೇ ತಿಂಗಳು 15ನೇ ಕಾರ್ಯಕ್ರಮ ಆಗಿ ಇವತ್ತು ಮೂಡಿ ಬರ್ತಾ ಇರತಕ್ಕಂಥದ್ದು ಬಹಳ ಅಭಿನಂದನೀಯ. ಎಲ್ಲರೂ ಒಮ್ಮೆ ಎರಡೂ ಕೈಗಳಿಂದ ಚಪ್ಪಾಳೆಯನ್ನು ತಟ್ಟಿ ಯಾರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎರಡನೇದು, ಇವತ್ತು ಈ ಒಂದು ಕೊಡುವ ಮನಸ್ಸು ಎಲ್ರಿಗೂ ಇರುವುದಿಲ್ಲ. ಎಲ್ಲರಿಂದ ಕಾಡಿ ಬೇಡಿ ಸಂಗ್ರಹ ಮಾಡಿ, ನಾನು ಆಗಲೇ ಹೇಳಿದಂತೆ ಯಾರು ಇವತ್ತು ಅತ್ಯಂತ ತೊಂದರೆಯಲ್ಲಿದ್ದಾರೆ ಸಮಾಜದಲ್ಲಿ, ಅದು ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು ಅಥವಾ ಬಡತನದಿಂದ ಇರ್ಬೋದು, ಅತ್ಯಂತ ತೊಂದರೆಯಲ್ಲಿರ್ತಕ್ಕಂಥ ಸಮಾಜದ ವ್ಯಕ್ತಿಗಳಿಗೆ ತಾವು ಸಂಗ್ರಹಿಸಿರ್ತಕ್ಕಂಥ ಒಂದಷ್ಟು ಮೊತ್ತವನ್ನು ಅದನ್ನು ವಸ್ತುವಿನ ರೂಪದಲ್ಲಿ ಕೊಡುವಂಥ ಕೆಲಸ, ನಾಳೆ ಯಾವುದೇ ಒಂದಷ್ಟು ಅದರಲ್ಲಿ ಚ್ಯುತಿ ಬರದ ರೀತಿಯಲ್ಲಿ, ಹಾಳಾಗದ ರೀತಿಯಲ್ಲಿ ಆ ವ್ಯಕ್ತಿಗಳಿಗೆ ತಲುಪಿಸುವಂಥ ಕೆಲಸವನ್ನು 15 ವರ್ಷದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಅವರಿಗೆ ಅಭಿನಂದಿಸಿದ್ದು. ಇವತ್ತು ಈ ರೀತಿಯ ಕೆಲಸವನ್ನು ಮಾಡ್ತಾ ಬಂದಿರತಕ್ಕಂಥ ಈ ಒಂದು ಸ್ಪಂದನ ಸಹಾಯ ನಿಧಿ ಸೇವಾ ಟ್ರಸ್ಟ್, ಇದನ್ನ ಈ ಕಾರ್ಯ ಮಾಡಬೇಕಾದ್ರೆ ಅನೇಕ ಸವಾಲುಗಳು ನಮ್ಮ ಕಣ್ಣ ಮುಂದೆ ಇರುತ್ತೆ. ನಮ್ಗೆ ಗೊತ್ತಿದೆ, ಇವತ್ತು ಅನೇಕ ಕಾರ್ಯಕ್ರಮಗಳು, ಇವತ್ತು ಗಣೇಶೋತ್ಸವ ಇರ್ಬೋದು, ಅಷ್ಟಮಿ ಇರ್ಬೋದು, ಅನೇಕ ಕಾರ್ಯಕ್ರಮಗಳ ಮಧ್ಯೆ ಸಮಾಜದಲ್ಲಿ ಒಂದಷ್ಟು ಹಣ ಅಥವಾ ಯಾವುದೋ ಒಂದು ಸಂಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಆ ಕೊಡುವ ಮನಸ್ಸುಗಳನ್ನು ಒಟ್ಟು ಸೇರಿಸುವಂಥ ಕೆಲಸ, ಮನೆ ಮನೆಗೆ ಹೋಗಿ ಅವ್ರ ಹತ್ರ ಹಣವನ್ನು ಸಂಗ್ರಹ ಮಾಡಿಕೊಂಡು ಬಡವರಿಗೆ, ದೀನರಿಗೆ, ದಲಿತರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥ ಒಂದಷ್ಟು ಯೋಚನೆ ಇರತಕ್ಕಂಥ ಈ ಟ್ರಸ್ಟಿನ ಎಲ್ಲ ಸದಸ್ಯರುಗಳು, ಖಂಡಿತವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದ ಹಿಂದೆ ಇಡೀ ಸಮಾಜ ಇದೆ. ಪುತ್ತೂರಿನ ಸಮಾಜ ನಿಮ್ಮ ಜೊತೆ ಇರುತ್ತೆ. ನಾವು ಈ ರೀತಿಯ ಕಾರ್ಯಕ್ರಮಗಳಿಗೆ ಅವತ್ತು ನಾನು ಹೇಳಿದ್ದೆ, ನಾವು ಕೆಲಸ ಮಾಡಬೇಕಾದ್ರೆ ಯಾರೋ ಇದು ಸಂಬಳ ಕೊಟ್ಟು ಮಾಡುವಂಥದ್ದಲ್ಲ, ಸ್ವಯಂ ಸೇವೆಯಿಂದ ಈ ಕಾರ್ಯವನ್ನು ಮಾಡ್ತೇವೆ ಅಂತ ಚಿಂತನೆ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಕೆಲಸಗಾರರು ಇವರು. ಅದಕ್ಕೋಸ್ಕರ ಆ ಸ್ವಯಂ ಮನಸ್ಸಿನಿಂದ ಇನ್ನೊಬ್ಬನಿಗೆ ಸಹಾಯ ಮಾಡುವಂಥದ್ದು, ಇನ್ನೊಬ್ಬರ ಕಷ್ಟ ಸುಖದ ಜೊತೆ ಬೆರೆತುಕೊಳ್ಳುವಂಥದ್ದು ಈ ಮನಸ್ಸು ಎಲ್ರಿಗೂ ಇರುವುದಿಲ್ಲ. ಈ ರೀತಿಯ ಮನಸ್ಸುಗಳಿರ್ತಕ್ಕಂಥ ನಿಮಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಈ ಕಾರ್ಯಕ್ರಮ 15ನೇ ಯೋಜನೆಯಾಗಿ ಇವತ್ತು ಮೂಡಿ ಬರ್ತಾ ಇದೆ. ಇದು 150 ಯೋಜನೆಯಾಗಿ ಮುಂದಿನ ದಿವಸಗಳಲ್ಲಿ ಸಮಾಜದಲ್ಲಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಪೂರಕವಾಗಿರ್ತಕ್ಕಂಥ ಸಮಾಜ ಕಟ್ಟುವಂಥ ಕೆಲಸದಲ್ಲಿ ಭಗವಂತ ನಿಮಗೂ ಅನುಗ್ರಹ ಮಾಡಲಿ. ಯಾರೆಲ್ಲ ನಿಮಗೆ ಸಹಾಯ ಮಾಡ್ತಾರ ಅವರಿಗೂ ಆ ಒಂದು ಅನುಗ್ರಹ ಭಗವಂತನದ್ದು ಇರಲಿ. ನೀವು ಹತ್ರ ಬಂದಾಗ ನಿಮಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಭಾವನೆಯಿಂದ ನಿಮಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನ ಸಮಾಜವೂ ಮಾಡಬೇಕು ಅಂತ ಹೇಳುವಂಥ ವಿನಂತಿಯಲ್ಲಿ ಸಮಾಜದ ಮಧ್ಯೆ ಮಾಡ್ತಾ, ಈ ರೀತಿ ಇವತ್ತು ಯಾರು ಸೌಲಭ್ಯವನ್ನು ಪಡ್ಕೊಂಡು ಬಂದಿರತಕ್ಕಂಥವರು, ನೀವು ಖಂಡಿತವಾಗಿ ಇವತ್ತು ಅಶಕ್ತರಿಗೆ, ಬಡವರಿಗೆ, ಅನಾರೋಗ್ಯ ಪೀಡಿತರಿಗೆ ಈ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಆದರೆ ನೀವು ಈ ಕಾರ್ಯದಲ್ಲಿ ಯಾವಾಗ ಇನ್ನೊಬ್ಬರಿಗೆ ಅವಕಾಶ ಆಗತ್ತಾ, ಯಾರಿಗೆ ಇನ್ನಷ್ಟು ಕಷ್ಟ ಬಡತನಗಳಿದೆಯೋ ಅವರಿಗೂ ಅವಕಾಶ ಮಾಡಿ ಕೊಡುವ ದೃಷ್ಟಿಯಿಂದ ನೀವು ಈ ಸ್ಪಂದನ ಟ್ರಸ್ಟಿನ ಜೊತೆ ಸಹಕಾರವನ್ನು ಮಾಡಬೇಕು ಅಂತ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಮಾತಾಡಲಿಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಮತ್ತು ಸ್ಪಂದನ ಸಹಾಯ ನಿಧಿ ಟ್ರಸ್ಟಿನ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಮತ್ತು ಇದರಲ್ಲಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಕಾರ್ಯಕರ್ತರಿಗೆ ನಾನು ಹೃದಯ ತುಂಬಿರ್ತಕ್ಕಂಥ ಅಭಿವಂದನೆಗಳನ್ನ ಸಲ್ಲಿಸ್ತಾ, ಮುಂದೆ ನಿಮ್ಮ ಜೊತೆ ನಾವು ಯಾವತ್ತೂ ಈ ಕಾರ್ಯಕ್ಕೆ ಸಹಕಾರವನ್ನ ಮಾಡ್ತೇವೆ ಅಂತ ಹೇಳುವಂತ ವಿಶ್ವಾಸದ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಧನ್ಯವಾದಗಳು ಸರ್. ಮುಂದೆ ಶ್ರೀಮತಿ ಶಾರದಾ ದೇವಿಯವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಶುಭ ಹಾರೈಕೆಗಳು. ಸ್ಪಂದನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಹರ್ಷಾವತಿ ಮೇಡಮ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ನಾನು ಇದಕ್ಕಿಂತ ಮೊದಲು ಸಹ ಒಂದು 9ನೇ ತಿಂಗಳಿನ ಒಂದು ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಿದ್ದೆ. ಅದೇ ರೀತಿ ಇಲ್ಲಿ ಈಗ
ಇವರಿಂದ ಸಹಾಯ ಪಡೆಯುವಂಥ ಇವರು ಕೂಡ ಹೆಚ್ಚಾಗಿದ್ದಾರೆ. ಸ್ವಲ್ಪ ನೆರವಿನ ಹಸ್ತ ಕೂಡ ಇವ್ರದ್ದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಈಗ ಇದಾಗ್ತಾ ಉಂಟು. ಹಾಗಾಗಿ ಈ ಕಾರ್ಯಕ್ರಮ ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಎಲ್ಲರ ನೆರವು ಕೂಡ ನಿಮಗೆ ಸಿಗಬೇಕು. ಮುಂದೆ ಹೆಚ್ಚಿನ ಸಹಾಯ ಹಸ್ತ ನಿಮಗೆ ಸಹ ಸಿಗಲಿ. ನಮಗೆ ಎಲ್ಲ ಬಂದು ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ನಮ್ಮ ಇನ್ನೊಬ್ಬರ ಅತಿಯಾದಂತಹ ಸುಮಂಗಲಿ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ತೀನಿ. ವೇದಿಕೆಯಲ್ಲಿ ಉಪಸ್ಥಿತರು ಇರುವಂತಹ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ನನ್ನ ಪ್ರೀತಿಯ ಬಂಧುಗಳು, ಅದೇ ರೀತಿ ಸ್ಪಂದನ ಸಹಾಯ ನಿಧಿ ಸೇವಾ ಟ್ರಸ್ಟ್ ಇದರ ಕಾರಣಕರ್ತರಾಗಿರುವಂತಹ ಸುಮಿತ್ರಾ ಮತ್ತು ಕಾವ್ಯ ಅವರು ಇದ್ದಾರೆ. ಅವರಿಗೂ ನನ್ನ ನಮಸ್ಕಾರಗಳು. ಇದು ನಿಮ್ಮೊಂದಿಗೆ ನಾನು 5ನೇ ಕಾರ್ಯಕ್ರಮ ಪಾಲ್ಗೊಳ್ಳುವಂಥದ್ದು. ಪ್ರತಿ ಸಲ ಹೇಳುವಂತೆ ನಾನು ಇವತ್ತು ನಿಮಗೆ ನೆನಪು ಮಾಡ್ತಾ ಇದ್ದೇನೆ. ಸರ್ಕಾರದಿಂದ ಹಲವಾರು ಸವಲತ್ತುಗಳು ಮಹಿಳೆಯರಿಗೆ, ಪುರುಷರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಇದೆ. ಅದನ್ನು ಖಂಡಿತವಾಗಿ ನೀವು ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ನಾನು ಪ್ರತಿ ಸಲ ಹೇಳುವಾಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ. ಈ ಸೇವಾ ಟ್ರಸ್ಟ್ ಮುಖೇನ ನಿಮಗೆ ಒಂದು ತಿಂಗಳಿಗೆ ಆಗುವಂಥ ಒಂದು ಮನೆಯ ಖರ್ಚಿಗೆ ಒಂದು ಸಹಾಯವನ್ನು ಇವರು ನೀಡ್ತಾ ಇದ್ದಾರೆ. ನಿಮಗೆ ಇನ್ನೂ ಹಲವು ಪೇಷಂಟ್ಗಳಿಗೂ ಏನು ಕಷ್ಟದಲ್ಲಿ ಇರುವಂಥವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡುವ ಹಾಗೆ ತುಂಬ ಒಳ್ಳೆ ದಾನಿಗಳು ಬರಲಿ, ಒಳ್ಳೆ ಸಹೃದಯರು ಜೊತೆಯಾಗಿ ಸೇರಿಕೊಳ್ಳಿ ಅಂತ ಹೇಳಿಕೊಂಡು ಈ ಸಮಯದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಮುಂದೆ ಸಾಧಕರಿಗೆ ಸನ್ಮಾನ. ಇವತ್ತು ನಮ್ಮ ಟ್ರಸ್ಟಿನ ಕಡೆಯಿಂದ ಸನ್ಮಾನಿಸಲ್ಪಡುವ ಒಬ್ಬರು ವ್ಯಕ್ತಿ ಅಂದರೆ ಮಾಜಿ ಸೈನಿಕರು. 1964ನೇ ಇಸವಿಯಲ್ಲಿ ಜನಿಸಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಂಗಳೂರಿನಲ್ಲಿ ಮತ್ತು ಪದವಿ ಪೂರ್ವ ಹಾಗೂ ಪದವಿ ವಿದ್ಯಾಭ್ಯಾಸವನ್ನು ಪುತ್ತೂರಿನಲ್ಲಿ ಮುಗಿಸಿ 1984ನೇ ವರ್ಷದಲ್ಲಿ ಭಾರತೀಯ ಸೇನೆಯನ್ನು ಸೇರಿ ಸುದೀರ್ಘ 24 ವರ್ಷಗಳ ಕಾಲ ಭಾರತಾಂಬೆಯ ಸೇವೆ ಮಾಡಿದಂತಹ ಶ್ರೀ ಪ್ರಭಾಕರ ಅವರನ್ನು ನಾವು ಇವತ್ತು ನಮ್ಮ ಟ್ರಸ್ಟಿನ ಪರವಾಗಿ ಸನ್ಮಾನಿಸಲಿದ್ದೇವೆ. ಅವರಿಗೆ ಶ್ರೀಮತಿ ಕಾವ್ಯ ಅವರು ಶಾಲು ಹೊದಿಸಿ ಫಲ ಸ್ಮರಣಿಕೆ ನೀಡಿ ನಮ್ಮ ಟ್ರಸ್ಟಿನ ಪರವಾಗಿ ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯರಾದ ಮುರಳಿ ಕೃಷ್ಣ ಹಂಸದಡ್ಕ ಅವರಿಗೂ ಹಾಗೂ ಸ್ಪಂದನ ಸಹಾಯ ನಿಧಿ ಟ್ರಸ್ಟ್ನ ಎಲ್ಲ ಸಹೋದ್ಯೋಗಿಗಳಿಗೂ ಹಾಗೆ ನೆರೆದಿರುವಂತಹ ಎಲ್ಲ ಬಂಧು ಬಾಂಧವರಿಗಳಿಗೂ. ನಾನು ಸೇನೆಯಲ್ಲಿ 24 ವರ್ಷ ಸೇವೆ ಮಾಡಿ 2008ರಲ್ಲಿ ನಿವೃತ್ತಿ ಹೊಂದಿದ್ದೇನೆ. ಹಾಗೆ 24 ವರ್ಷ ದೇಶ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಆದರೆ ನನಗಿಂತ ದೊಡ್ಡ ಇದು ಏನು ಅಂತೇಳಿದರೆ, ಈ ಸೇವಾನಿಧಿ ಟ್ರಸ್ಟ್ನ ಮುಖೇನ ಕೈಲಾಗದವರಿಗೆ, ಬಡವರಿಗೆ, ರೋಗಗ್ರಸ್ತರಿಗೆ ಸಹಾಯ ಮಾಡುವಂಥದ್ದು ದೊಡ್ಡ ಸಾಧನೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ನನ್ನನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಧನ್ಯವಾದಗಳು ಸರ್. ಮುಂದೆ 1968ರಲ್ಲಿ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ಮಾಡಿ ಸುದೀರ್ಘ 38 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಈಗ ಪ್ರಸ್ತುತ 𝐒𝐮𝐲 ನಿವಾಸದಲ್ಲಿ ನಿವೃತ್ತಿ ಜೀವನವನ್ನು ನಡೆಸುತ್ತಿರುವ ಶ್ರೀಮತಿ ಶಾರದಾ ದೇವಿ ಅವರನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷೆಯಾದಂತಹ ಸುಮಿತ್ರಾ ಅವರು ಶಾಲು ಹೊದಿಸಿ ಫಲ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ.
ಸಂಘಟಕ, ಬಜರಂಗ ದಳ ಪ್ರಾಂತ ಸಹ ಸಂಯೋಜಕ ಕರ್ನಾಟಕ ದಕ್ಷಿಣ ಪ್ರಾಂತ ಹಾಗೂ ಸಮಾಜ ಸೇವಕ ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆ ಸದಸ್ಯರು ಹಾಗೂ ಹಲವಾರು ಸಮಾಜಮುಖಿ ಸೇವೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಶಿವಶಂಕರ್ ಶರ್ಮಾ ಅವರು ಗೌರವಿಸಲಿದ್ದಾರೆ. ಮುಂದೆ ಅತಿಥಿಗಳು ಫಲಾನುಭವಿಗಳಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸಬೇಕು ಅಂತ ಕೇಳಿಕೊಳ್ತೇನೆ. ಫಲಾನುಭವಿಗಳ ಹೆಸರನ್ನು ಒಬ್ಬೊಬ್ಬರನ್ನಾಗಿ ಕರೀತೇನೆ. ಅವರು ವೇದಿಕೆಗೆ ಬಂದು ಕಿಟ್ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಪೇಷಂಟ್ ಆದ ಶ್ರೀ ಮೋಹನ ಅವರಿಗೆ 1 ತಿಂಗಳ ಔಷಧದ ವೆಚ್ಚ ಎಷ್ಟು ವೆಚ್ಚ ಆಗ್ತದೋ ಆ ಮೊಬಲಗನ್ನು ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದಂತಹ ಸುಮಿತ್ರಾ ಅವರು ಹಸ್ತಾಂತರಿಸಬೇಕು ಅಂತ ಕೇಳ್ಕೊಳ್ತೇನೆ. ಕಿಟ್ ವಿತರಿಸಿದ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳು. ಮುಂದೆ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಮತಿ ಸುಮಿತ್ರಾ ಅವರು ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲಿರುವ ಗಣ್ಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಫಲಾನುಭವಿಗಳಿಗೂ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ 15ನೇ ತಿಂಗಳ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳಿಗೂ ಮತ್ತು ನಮ್ಮ ಫಲಾನುಭವಿಗಳಿಗೂ ಧನ್ಯವಾದಗಳು. ಮತ್ತು ನಮ್ಮ ಸುದ್ದಿ ಮಾಧ್ಯಮದವರಿಗೂ ಧನ್ಯವಾದಗಳು ಸರ್. ನಮ್ಮ ಟ್ರಸ್ಟಿಗೆ ದಾನಿಗಳಾದಂತಹ ಊರ ಪರ ಊರ ಸಹೃದಯಿ ದಾನಿಗಳಿಗೂ ಮತ್ತು ಪರೋಕ್ಷವಾಗಿಯೂ ಸಹ ನಮಗೆ ಧನ ಸಹಾಯ ಮಾಡುವಂಥ ಎಲ್ಲ ದಾನಿಗಳಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಪ್ರತಿ ತಿಂಗಳು ನಮಗೆ ದಾನಿಗಳಾಗಿ ಸುಮಂಗಲ ಶೆಣೈ ಇದ್ದಾರೆ, ಹಾಗೂ ನಮ್ಮ ನಗರ ಠಾಣೆಯಲ್ಲಿ ಕಾರ್ಯನಿರ್ವಹಿಸುವಂಥ ಸ್ಕರಿಯ ಸರ್ ಆಗಿರ್ಬೋದು, ಮತ್ತು ಕೃಷಿ ವಿಪತ್ತಿನ ಸಹಕಾರಿ ಸಂಘ ಅಜಿತ್ ರೈ ಅಂತೇಳಿ ಅವರು ಸಹ ನಮ್ಮ ಟ್ರಸ್ಟಿನ ದಾನಿಗಳಾಗಿದ್ದಾರೆ. ಅವರಿಗೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಮತ್ತು ನಮ್ಮ ಟ್ರಸ್ಟಿನಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಖಜಾನ್ಸಿ ಕಾವ್ಯ ಆಗಿರ್ಬೋದು, ಕಾರ್ಯದರ್ಶಿ ರುಕ್ಮಯ್ಯ ಆಗಿರ್ಬೋದು, ಮತ್ತು ಚೈತ್ರ, ಅಮಿತಾ, ಪ್ರಮೀಳಾ, ಶಾಂತಿ ಹಾಗೂ ಸಂಚಾಲಕರಾಗಿ ಅವಿನಾಶ್ ಇದ್ದಾರೆ. ಅವರಿಗೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನನ್ನೊಂದೆರಡು ಮಾತುಗಳಿಗೆ ಧನ್ಯವಾದ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.